ಹೊರ ರಾಜ್ಯದಿಂದ ಬಂದವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕ್ವಾರಂಟೈನ್ ಬದಲು ಹೋಮ್ ಕ್ವಾರಂಟೈನ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ. ಇವರ ನಿರ್ಧಾರ ಏನು ಅನ್ನೋದೇ ನಮಗೆ ಅರ್ಥವಾಗ್ತಾ ಇಲ್ಲ. ಬಿಜೆಪಿ ಸಂಸದೆ ಮಹಾರಾಷ್ಟ್ರದವರು ಇಲ್ಲಿಗೆ ಬರಬೇಡಿ ಅಂತಾರೆ. ಸರ್ಕಾರ ನೋಡಿದ್ರೆ ಟೆಸ್ಟ್ ಏನು ಇಲ್ಲದೆ ಮನೆಗೆ ಹೋಗಿ ಅಂತ ಹೇಳ್ತಾ ಇದೆ. ಹೊರ ರಾಜ್ಯದಿಂದ ಬಂದವರು ಮನೆಗೆ ಹೋದ್ರೆ ಗ್ರಾಮಸ್ಥರು ಬಿಡ್ತಾರಾ? ಈ ಬಗ್ಗೆ ನೆರೆಹೊರೆಯವರು ಚರ್ಚೆ ಮಾಡೋದಿಲ್ವಾ ಅಂತ ಮಾಜಿ ಸಚಿವ ಯುಟಿ ಖಾದರ್ ಅವರು ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಖಾದರ್ ಅವರು, ನನ್ನ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ, ತಮಿಳುನಾಡು ಯಾವ ರಾಜ್ಯದಿಂದ ಬಂದರೂ ಕ್ವಾರಂಟೈನ್ ಕಡ್ಡಾಯ ಮಾಡಲಾಗುತ್ತೆ. ಬೆಳ್ಮ ಗ್ರಾಮ ಪಂಚಾಯತ್ ನೋಡಲ್ ಕಚೇರಿಯನ್ನಾಗಿ ಮಾಡಿದ್ದೇವೆ. ಎಲ್ಲಿಂದ ಬಂದರೂ ಕ್ವಾರಂಟೈನ್ ಮಾಡಿಯೇ ಮನೆಗೆ ಕಳುಹಿಸುವಂಥದ್ದು. ಊರಿಗೆ ಹೋದಾಗ ಗೊಂದಲ ಸಮಸ್ಯೆ ಆಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ರು. ಯಾರಾದ್ರೂ ಇವತ್ತು ಹೋದ್ರೆ ಕೆಲವು ಗ್ರಾಮಸ್ಥರು ಬಿಡ್ತಾರ, ಕೆಲವು ಕಡೆಗಳಲ್ಲಿ ನೆರೆಕರು ಚರ್ಚೆ ಮಾಡೋದಿಲ್ವಾ? ಆದ ಕಾರಣ ಈ ಹೇಳಿಕೆ ಇವತ್ತು ಗ್ರಾಮದಲ್ಲಿ ಕೂಡ ಸಮಸ್ಯೆ ಉಂಟು ಮಾಡ್ತದೆ. ಪರಸ್ಪರ ನೆರೆಕರೆಯವರು ಇವತ್ತು ವೈಮನಸ್ಸುಂಟು ಆಗುವಂಥ ಕೆಲಸ ಆಗ್ತದೆ. ನಮ್ಮ ಕ್ಷೇತ್ರ ವ್ಯಾಪ್ತಿಯ ಯಾರು ಬಂದರೂ ಕೂಡ ನಾವು ಬೆಲ್ಮಾ ಗ್ರಾಮ ಪಂಚಾಯತ್ ಅನ್ನು ನೋಡಲ್ ಕಚೇರಿಗೆ ಮಾಡಿದ್ದೇವೆ. ಅವರಿಗೆ 7 days ಕ್ವಾರಂಟೈನ್ ಮಾಡಿ ಮನೆ ಕಳಿಸೋದು. ಅವನು ತಮಿಳುನಾಡಿಂದ ಬರಲಿ, ಗುಜರಾತಿಂದ ಬರಲಿ, ಮಹಾರಾಷ್ಟ್ರದಿಂದ ಬರಲಿ, ಇದ್ದಂಥ ಎಷ್ಟು ವ್ಯವಸ್ಥೆ ಇದೆಯಾ ಅದು ಮ್ಯಾಕ್ಸಿಮಮ್ ನೋಡಿಕೊಂಡು ಅವರಿಗೆ ವ್ಯವಸ್ಥೆ ನಾವು ಇವತ್ತು ಮಾಡಿ. ಇನ್ನು ಕ್ವಾರಂಟೈನ್ ಟ್ರೈನ್ ಅಂತ ಮಾಡಿದ್ದು ಅದು ಎಲ್ಲಿಗೆ ಹೋಯಿತು? ಮಂಗಳೂರಿಗೆ ಯಾವುದೇ ರಾಜ್ಯದಿಂದ ಬಂದರೂ ಸರ್ಕಾರಿ ಕ್ವಾರಂಟೈನ್ ಮಾಡಲಿ, ಇದು ಮನೆಯವರಿಗೂ ಒಳ್ಳೆಯದು, ಊರಿನವರಿಗೂ ಒಳ್ಳೆಯದು. ಉಡುಪಿಯಲ್ಲಿ ಜಾಸ್ತಿ ಪಾಸಿಟಿವ್ ಬಂತು ಅಂತಾರೆ, ಅಲ್ಲಿ ಟೆಸ್ಟಿಂಗ್ ಎಷ್ಟಿದೆ ಹೇಳ್ತಾರೆ. ನಮ್ಮಲ್ಲಿ ಎಷ್ಟು ಡೈಲಿ ಟೆಸ್ಟ್ ಮಾಡ್ತಾರೆ ಹೇಳಿ ನೀವು ಎಂದ ಖಾದರ್ ಅವರು, ಟೆಸ್ಟ್ ಮಾಡದೆ ಎಮರ್ಜೆನ್ಸಿ ಆಗಿ ಸಾವಾದ್ರೆ ಏನು ಮಾಡೋದು? ಪಾಸಿಟಿವ್ ಬಂದ್ರೆ ಸಮಸ್ಯೆ ಇಲ್ಲ, ಗುಣಮುಖ ಮಾಡಬಹುದು. ಟೆಸ್ಟ್ ಮಾಡೋದಿಕ್ಕೆ ಏನು ಪ್ರಾಬ್ಲಮ್? ಲ್ಯಾಬ್ ಇಲ್ವಾ? ರ್ಯಾಪಿಡ್ ಟೆಸ್ಟ್ ಕಿಟ್ ಎಲ್ಲಿಗೆ ಹೋಯ್ತು, ಏನಾಯ್ತು? ಅದನ್ನ ಮಾಡಿ, ಆಗ ದೇಹದಲ್ಲಿ ರೋಗ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಯಾಕೆ ಕ್ವಾರಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ? ಎಲ್ಲಿ ಹೋದ್ದು ಟ್ರೈನ್? ಕ್ವಾರಂಟೈನ್ ಟ್ರೈನ್ 2,000 ಜನಕ್ಕೆ ಟ್ರೈನ್ ಅಲ್ಲಿ ಕ್ವಾರಂಟೈನ್ ಮಾಡ್ತೇವೆ ಅಂತ ಹೇಳಿ ಬಡ್ಡಿ ಗಿಡ್ಡ ಎಲ್ಲ ತೋರಿಸಿದ್ದು. ಟ್ರೈನ್ ಅನ್ನು ಎಲ್ಲಿ ಹೋಯ್ತು? ಅದು ಕಾಣುವುದಿಲ್ಲ. ಅವರಿಗೆ ಫೋಟೋಗೆ ಮತ್ತು ಟಿವಿಗೆ ಮಾತ್ರವಾ ಕ್ವಾರಂಟೈನ್ ಟ್ರೈನ್ ಇಟ್ಟದ್ದು? ಮತ್ತೆ ಉಡುಪಿಯಲ್ಲಿ ಜಾಸ್ತಿ ಬಂತು, 100 ಬಂತು, 200 ಬಂತು ಅಂತ. ಮತ್ತು ಉಡುಪಿಯಲ್ಲಿ ನಾವು ಎಷ್ಟು ಟೆಸ್ಟ್ ಮಾಡ್ದಂತ ಹೇಳ್ತಾರೆ ಅವರು. ನಾವು 2,000 ಟೆಸ್ಟ್ ಮಾಡಿ 300 ಬರ್ದು. ನಮ್ಮಲ್ಲಿ ಎಷ್ಟು ಟೆಸ್ಟ್ ಮಾಡಿದ್ರೆ ಹೇಳಿ ನೋಡು ಡೈಲಿ ಒಂದು. ಎಂತ ಯಾಕಾಗಿಲ್ಲ ಟೆಸ್ಟ್? ಏನು ಪ್ರಾಬ್ಲಮ್? ಲ್ಯಾಬ್ ಇಲ್ವಾ? ಲ್ಯಾಬ್ ಕಡಿಮೆ ಇದೆ, ಟೆಸ್ಟ್ ಬರ್ತಾ ಇಲ್ಲ, ಕಾಸ್ಟ್ಲಿ ಅಂತ ಸಮಸ್ಯೆ. ರ್ಯಾಪಿಡ್ ಟೆಸ್ಟ್ಗೆ ಎಲ್ಲಿ ಹೋಯ್ತು ಕಿಟ್ ನಿಮ್ಮದು? ರ್ಯಾಪಿಡ್ ಕಿಟ್ 1 ಲಕ್ಷ ಕಿಟ್ ತರ್ತಾರೆ, 2 ಲಕ್ಷ ಯಾಕೆ? ಏನಾಯ್ತು? ಎಲ್ಲಿ ಹೋಯ್ತು?